ರಷ್ಯಾ ಉಕ್ರೇನ್ ನಡುವೆ ಭೀಕರ ಯುದ್ಧ ನಡೀತಾ ಇದ್ರೆ ಸಂತ್ರಸ್ತ ಭಾರತೀಯರನ್ನ ಕರೆತರಲು ಭಾರತವು ಇಲ್ಲದ ಪ್ರಯತ್ನವನ್ನ ನಡೆಸ್ತಾ ಇದೆ. ದಿನನಿತ್ಯ ಸಂತ್ರಸ್ತರನ್ನ ಕರೆತರುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದೀಗ ಕಾರ್ಕಿವ್ನಲ್ಲಿ ಸಿಲುಕಿಕೊಂಡಿದ್ದಂತಹ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೃಷಿ ವಿಜ್ಞಾನಿ ಡಾಕ್ಟರ್ ಧನಂಜಯ್ ಬಗ್ಗಿ ಅವರ ಪುತ್ರ ರೋಹನ್ ಧನಂಜಯ್ ಮರಳಿ ತಾಯ್ನಾಡನ್ನ ಸೇರಿಕೊಂಡಿದ್ದಾರೆ. ಪೋಲೆಂಡ್ ದೇಶದ ಮೂಲಕ ಭಾರತಕ್ಕೆ ಆಗಮಿಸಿರುವಂತಹ ರೋಹನ್ ಮನೆಗೆ ಉಡುಪಿ ಜಿಲ್ಲಾಧಿಕಾರಿ ಕೂರ್ಮಾರಾವ್ ಎಡಿಸಿ ಭೇಟಿಯನ್ನು ನೀಡಿ ಸುರಕ್ಷಿತವಾಗಿ ತಾಯ್ನಾಡನ್ನ ಸೇರಿಕೊಂಡಿರುವ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಖುದ್ದು ರೋಹನ್ ಧನಂಜಯ್ ಅವರು ಉಕ್ರೇನ್ನಲ್ಲಿರುವಂತಹ ಯುದ್ಧದ ಪರಿಸ್ಥಿತಿ ಹಾಗೂ ತಾವು ಅಲ್ಲಿಂದ ಸುರಕ್ಷಿತವಾಗಿ ಬಂದಿರುವಂತಹ ವಿಚಾರಗಳ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ಡೇ ಇಂದ ಇನ್ನು ಇನ್ಕ್ರೀಸ್ ಆಯ್ತು ಅವರು ಆ ಅಟ್ಯಾಕ್, ಅಂದರೆ ಎಲ್ಲ ಕಡೆಯಿಂದ ಬಾಂಬ್ ಸ್ಟಾರ್ಟ್ ಎಕ್ಸ್ಪ್ಲೋಷನ್ಸ್ ಪ್ರತಿಯೊಂದು. ಸೊ ಆ ಥರ ಡೇ ಬೈ ಡೇ ಇನ್ನೂ ಇನ್ಕ್ರೀಸ್ ಆಗ್ತಾನೆ ಇತ್ತು, ಸೊ ಕಮ್ಮಿನೇ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಡಿಲೇ ಮಾಡಿದ್ರಲ್ಲಿ ಏನು ಇದಿಲ್ಲ. ಯಾಕಂದರೆ ಮಾಸ್ಕೋಯಿಂದ ಟ್ರೈ ಮಾಡಿದರು ಇಲ್ಲಿ ಬಾರ್ಡ್ರಿಂದ ಇದು ಮಾಡಲಿಕ್ಕೆ, ಬಟ್ ಭಾಳ ಪ್ರಾಬ್ಲಮ್ಸ್ ಉಂಟಂತ ಹೇಳಿದಾದ್ಮೇಲೆ ಈಗ ಇಲ್ಲಾಂದರೆ ಕೂಡ ಫ್ಯೂಚರಲ್ಲಾದರೂ ಕೂಡ ಸೇಮ್ ಬಾರ್ಡ್ರಿಗೆ ಹೋಗಲೇಬೇಕಂತ ನಾವು ಒಂದು ಸ್ಟೆಪ್ ಬೇಗ ತಗೊಂಡು ಬೇಗ ಹೊರಟು. ಹೇಗಾಯಿತು ಆನ್ ದ ವೇ ಜರ್ನಿ ಹೇಗಿತ್ತು? ಎಷ್ಟು ಕಿಲೋಮೀಟರ್ ನಡಿಬೇಕಾಯಿತು? ನಮ್ಮ ಜರ್ನಿ ಆಲ್ಮೋಸ್ಟ್ ಲೈಕ್ ಅರೌಂಡ್ 1300 ಕಿಲೋಮೀಟರ್ಸ್ ಇತ್ತು ಕಾರ್ಕಿವಿಂದ ಬಾರ್ಡರ್ ತನಕ. ಸೊ ವಾಕಿಂಗ್ ಡಿಸ್ಟೆನ್ಸ್ ಎಲ್ಲ ಜಾಸ್ತಿ ಇರಲಿಲ್ಲ, ಯಾಕಂದರೆ ನಮಗೆ ಎಂಬಸಿಯಿಂದ ಕರೆಕ್ಟ್ ಟೈಮಲ್ಲಿ ನೋಟಿಫಿಕೇಷನ್ ಬಂತು ಇವರ ಇಮಿಗ್ರೇಷನ್ ಆದಮೇಲೆ ಬಾರ್ಡರ್ ಎಂಟ್ರ್ ಆಗೋದು ಭಾಳ ಈಸಿ ಅಂತ. ಸೊ ನಾವು ಪೋಲೆಂಡ್ ಬಾರ್ಡ್ರಿಗೆ ಬುಡಮೈಸೂರ್ ಆ ಎಂಟ್ರಿಯಿಂದ ಹೋಗಿದ್ದು. ಸೊ ಆ ಥರ ಪ್ರಾಬ್ಲಮ್ ಆಗಲಿಲ್ಲ, ಜಸ್ಟ್ ಲೈಕ್ ವಿ ಹ್ಯಾವ್ ಟು ವಾಕ್ ಅರೌಂಡ್ 2 ಕಿಲೋಮೀಟರ್. ಬಟ್ ಅಲ್ಲಿ ಇಮಿಗ್ರೇಷನ್ ಆಗಲಿಕ್ಕೆ ಆಲ್ಮೋಸ್ಟ್ ಲೈಕ್ ನಾವು ಅರೌಂಡ್ 8 hours to 10 hours ಆ ಥರ ಹೊರಗಡೆ ವೆಯ್ಟ್ ಮಾಡಬೇಕಾಗಿತ್ತು. ಬಟ್ ಒಂದು ಸತಿ ಫಸ್ಟ್ ಎಂಟ್ರಿಯಿಂದ ಆದಮೇಲೆ ನಮಗೆ ಪ್ರಾಪರಾಗಿ ಫುಡ್ ಪ್ರತಿಯೊಂದು ಫೆಸಿಲಿಟಿ ಕೊಟ್ಟರು ಗೌರ್ಮೆಂಟ್ ಕಡೆಯಿಂದ. ಸೊ ಅದರಿಂದ ಏನು ಪ್ರಾಬ್ಲಮ್ ಹೇಗೆ